ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಹಿಂದೂಗಳನ್ನು ದಮನಿಸುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದೆ. ಅದರ ಮುಂದುವರಿದ ಭಾಗವಾಗಿ ಹಿಂದೂ ಮಠ, ಜೈನ, ಬೌದ್ಧ, ಸಿಖ್ ಪಂಥದ ಧಾರ್ಮಿಕ ಸಂಸ್ಥೆಗಳನ್ನು ಮುಜರಾ ಇಲಾಖೆಯ ವ್ಯಾಪ್ತಿಗೆ ಸೇರಿಸುವ ಹುನ್ನಾರ ನಡೆಸುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಕಾರ್ಯಾಧ್ಯಕ್ಷ ಎಂಬಿ ಪುರಾಣಿಕ್ ಆರೋಪಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮುಸ್ಲಿಮರ ಓಲೈಕೆಯಲ್ಲಿ ಸರ್ಕಾರ ನಿರತವಾಗಿದೆ. ಕಾಂಗ್ರೆಸ್ ಸರ್ಕಾರವು ಅಲ್ಪಸಂಖ್ಯಾತರ ಬಹುಸಂಖ್ಯಾತರ ಮಧ್ಯೆ ಬಿರುಕು ಮೂಡಿಸುವ ಪ್ರಯತ್ನವನ್ನ ಮಾಡುತ್ತಿದೆ ಎಂದು ದೂರಿದರು. ಇನ್ನೇನು ಇಲೆಕ್ಷನ್ ಬರ್ತದೆ ಅಂತಾಗುವಾಗ ಇಂತಹ ಅಗತ್ಯ ಇದೇನು ಎಮರ್ಜೆನ್ಸಿಯಾ? ಅಷ್ಟು ತುರ್ತಾಗಿ ಇದು ಕಾರ್ಯಗತ ಮಾಡುವಂಥ ಅವಶ್ಯಕತೆ ಇದೆಯಾ? ಇದಿಷ್ಟೇ ಕಾರಣ ಹೇಳ್ತೇನೆ. ಹಿಂದೂ ಸಂತರು ಹೆಚ್ಚಿನ 100ಕ್ಕೆ 90 ಜನ ಅವರಿಗೆ ಹಿಂದೂ ಧರ್ಮದ ಅಥವಾ ತೊಂದರೆ ಆಗದ ರೀತಿಯಲ್ಲಿ ಆಡಳಿತ ನಡೀಬೇಕು ಎನ್ನತಕ್ಕಂಥದ್ದು ಅವರ ಮನಸ್ಸಿನಲ್ಲಿದೆ. ಪೇಜಾವರ ಸ್ವಾಮಿಗಳು, ಹೆಗಡೆಯವರು, ಮೊನ್ನೆ ಹೆಗಡೆಯವರು ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪೇಜಾವರ ಸ್ವಾಮಿಗಳು ಬೆನ್ನು ನೋವಿನ ಮಲಗಿದಲ್ಲಿ ಭೇದವನ್ನು ಇವತ್ತು ಪತ್ರಿಕೆಗಳ ಮಾಧ್ಯಮದಿಂದ ಬಂದಿದೆ. ಆ ಸಂದರ್ಭದಲ್ಲಿ ನಾನೊಬ್ಬ ಧಾರ್ಮಿಕ ಪರಿಷತ್ತಿನಲ್ಲಿದ್ದವ. ಈ ಬದಲಾವಣೆಯನ್ನು ತರಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿ ಈ ಥರದ ಪ್ರಯತ್ನವನ್ನು ಈ ಹಿಂದೆ ಮಾಡಿದಾಗ ನಾವು ವಿರೋಧ ಮಾಡಿದ್ದು. ಉಡುಪಿಗೆ ಗೊತ್ತಿಲ್ಲ ನಿಮಗೆ, ಕೆಲವು ವರ್ಷದ ಹಿಂದೆ ಉಡುಪಿಯ ಅಷ್ಟಮಠದ ಅಥವಾ ಕೃಷ್ಣ ಮಠದ ಆಡಳಿತವನ್ನು ಸರ್ಕಾರ ತಗೊಳ್ಳುವಂಥ ಪ್ರಯತ್ನ ಮಾಡಿತ್ತು. ಇಲ್ಲ ಅಂತ ಹೇಳಬೇಡಿ, ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಅದನ್ನು ಬಲವಾಗಿ ವಿರೋಧಿಸ್ತೇವೆ. ಆ ಕನಕ ಮಂಟಪದ ವಿಚಾರವಾಗಿ ಕ್ಷುಲ್ಲಕ ಕಾರಣ ಹೋಗಿ ಉಡುಪಿ ಮಠಕ್ಕೆ ಅವಮರ್ಯಾದೆ ಮಾಡಿದೆ ಇದೇ ಸರ್ಕಾರ, ಹಿಂದಿನ ಸರ್ಕಾರ. ಅದನ್ನು ನಾವು ಒಪ್ಪುವುದಿಲ್ಲ. ಸಮಾಜದಲ್ಲಿ ಬಂಧುಗಳೇ ಹೇಳ್ತೇನೆ, ಸಮಾಜದಲ್ಲಿ ಒಡಕನ್ನು ಹುಟ್ಟಿಸುವಂಥ ಕೆಲಸ ಮಾಡ್ತಾರೆ. ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಅವ್ಯವಹಾರ ನಡೆಯುವುದಿಲ್ವಾ? ನಡೀತದೆ. ಎಲ್ಲ ಕಡೆ ಇದ್ದದ್ದೇ. ಆದರೆ ನಮಗೆ ಒಂದು ಧೋರಣೆ, ಇನ್ನೊಬ್ಬರಿಗೆ ಒಂದು ಧೋರಣೆ. ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತ, ಅದು ಕೂಡ ಹಿಂದೂ ಸಮಾಜವನ್ನು ಒಡೆಯತಕ್ಕಂತಹ ಷಡ್ಯಂತ್ರ ನಾನು ಹೇಳ್ತೇನೆ.